ಎರಡನೇ ಎಡರಂಗ ಸರ್ಕಾರ ಕೇರಳವನ್ನು ಸ್ಮಾರ್ಟ್ ಆಗಿಸಿದೆ ಎಂದು ಸಿಪಿಐ ರಾಜ್ಯ ಸಹ ಕಾರ್ಯದರ್ಶಿ ಶಾಸಕ ಇ ಚಂದ್ರಶೇಖರನ್ ಹೇಳಿದರು. ಹೊಸಂಗಡಿ ಬಿವಿ ರಾಜನ್ ವೇದಿಕೆಯಲ್ಲಿ ನಡೆದ ಸಿಪಿಐ ಮಂಜೇಶ್ವರ ಮಂಡಲ ಸಮ್ಮೇಳನದ ಪ್ರತಿನಿಧಿ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಎಡರಂಗ ಸರ್ಕಾರಕ್ಕೆ ಎಲ್ಲಾ ವಲಯಗಳಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾಯಿತು. ಕೇರಳವು ಅತಿ ಬಡವರಿಲ್ಲದ ರಾಜ್ಯವಾಗುವ ಗುರಿಯತ್ತ ಸಾಗುತ್ತಿದೆ. 600 ಗ್ರಾಮ ಕಚೇರಿಗಳು ಸ್ಮಾರ್ಟ್ ಆಗಿದೆ. ಪಡಿತರ ಅಂಗಡಿಗಳು ಸ್ಟೋರ್ ಆಗಿ ಬದಲಾಗುತ್ತಿವೆ. ಈಗಾಗಲೇ 1959ರ ಪಡಿತರ ಅಂಗಡಿಗಳನ್ನು ಸ್ಮಾರ್ಟ್ ಮಾಡಲಾಗಿದೆ. ಆರೋಗ್ಯ ರಂಗದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿವೆ ಎಂದರು. കൃഷിക്കാരുടെ, തൊഴിലാളികളുടെ, സാധാരണക്കാരുടെ, പാവപ്പെട്ടവരുടെ പ്രശ്നങ്ങൾക്ക് മുഖ്യ പരിഗണന കൊടുത്തുകൊണ്ട് അതിന്റെ അടിസ്ഥാനത്തെ പ്രവർത്തിക്കുന്ന ഒരു പാർട്ടിയായി ഈ പാർട്ടിയെ മാറ്റാൻ നമുക്ക് കഴിയും. അങ്ങനെയുള്ള പാർട്ടിയെ മെച്ചപ്പെട്ട രീതിയിലേക്ക് ഉയർത്തിക്കൊണ്ടുവരുമ്പോൾ തീർച്ചയായും ഓരോ പ്രദേശത്തുമുള്ള കമ്മ്യൂണിസ്റ്റ് പാർട്ടിയുടെ നേതാക്കൾക്കും അത് വലിയ അംഗീകാരമില്ല. കമ്മ്യൂണിസ്റ്റ് പാർട്ടിയുടെ നേതാക്കൾ ഉണ്ടാകുന്നത് എങ്ങനെയാണ്? കമ്മ്യൂണിസ്റ്റ് പാർട്ടിയിൽ ഈ കമ്മിറ്റി തെരഞ്ഞെടുത്തത് കൊണ്ട് മാത്രം നേതാക്കളാകണമെന്ന് പറയാൻ പറ്റില്ല. കമ്മ്യൂണിസ്റ്റ് പാർട്ടിയുടെ ഘടകങ്ങളാണ് നേതാക്കളെയൊക്കെ തെരഞ്ഞെടുക്കുന്നത്. ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು, ಎಐಟಿಯುಸಿ ರಾಜ್ಯ ಉಪಾಧ್ಯಕ್ಷರಾದ ಕೆವಿ ಕೃಷ್ಣನ್, ಮಹಿಳಾ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪಿ ಭಾರ್ಗವಿ, ಜಿಲ್ಲಾ ಸಮಿತಿಯ ಸದಸ್ಯರಾದ ಸುಂದರಿ ಆರ್ ಶೆಟ್ಟಿ ಮೊದಲಾದವರು ಭಾಗವಹಿಸಿದರು. ರಾಮಕೃಷ್ಣ ಕಡಂಬರ್, ಚಿತ್ರಾವತಿ ಅಂಚರಿ, ಅಜಿತ್ ಎಂಸಿ, ಲಾಲ್ಬಾಗ್ ಒಳಗೊಂಡ ನಿಯಂತ್ರಣ ಮಂಡಳಿ ಸಮ್ಮೇಳನವನ್ನು ನಿಯಂತ್ರಿಸಿದ. ಮೊದಲಿಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು. ರೆಹಮಾನುದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448 608 426.